ಕಲ್ಲಡ್ಕ ಸಮೀಪದ ಬರಿಮಾರು ಗ್ರಾಮದ ಕಲ್ಲಿಟ್ಟಿ ದೇವಸ್ಥಾನದ ಸಮೀಪ ಶಾಲಾ ಬಸ್ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದು ಅಮಾಯಕ ಬಾಲಕಿ ಜೀವ ಕಳೆದುಕೊಂಡ ದುರಂತವು ರಸ್ತೆ ಬದಿಯ ಅಪಾಯಕಾರಿ ಮರಗಳ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯವನ್ನು ಮತ್ತೊಮ್ಮೆ ಬಯಲಿಗೆಳೆದಿದೆ. ಮಳೆಗಾಲ ಆರಂಭವಾದಾಗಲೆಲ್ಲ ನಿರಂತರ ಮಳೆ, ಭಾರೀ ಗಾಳಿಯಿಂದ ದುರ್ಬಲಗೊಂಡ ಮರಗಳು ಮತ್ತು ಒಣಕೊಂಬೆಗಳು ಯಾವುದೇ ಕ್ಷಣದಲ್ಲಿ ಉರುಳಿ ಸಾರ್ವಜನಿಕರ ಜೀವಕ್ಕೆ ಕಂಟಕವಾಗುವ ಸ್ಥಿತಿ ನಿರ್ಮಾಣವಾಗಿದ್ದರೂ ಮುನ್ನೆಚ್ಚರಿಕೆ ಕ್ರಮಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಎಂಬ ಆರೋಪ ಕೇಳಿಬರ್ತಿದೆ. ಕೆಲವು ಮರಗಳ ಕೊಂಬೆಗಳು ರಸ್ತೆಯ ಮೇಲೆಯೇ ಚಾಚಿಕೊಂಡಿದ್ದು, ಬಲವಾದ ಗಾಳಿ ಬೀಸಿದರೆ ಅಥವಾ ನಿರಂತರ ಮಳೆಯಿಂದ ಬೇರು ಸಡಿಲವಾದರೆ ಯಾವುದೇ ಕ್ಷಣದಲ್ಲಿ ಅವು ಉರುಳುವ ಸಾಧ್ಯತೆ ಇದೆ. ಬಿಸಿ ರೋಡ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ದೊಡ್ಡ ಮರದ ಕೊಂಬೆಗಳು ಪ್ರಯಾಣಿಕರ ತಲೆಯ ಮೇಲೆಯೇ ಹರಡಿಕೊಂಡಿವೆ. ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಳ್ಳಾಸ್ ಕೆಫೆ ಎದುರು ರಸ್ತೆ ಮೇಲೆ ಚಾಚಿಕೊಂಡಿರುವ ಬೃಹತ್ ಮರ ಕೂಡ ಅಪಾಯದ ಮುನ್ಸೂಚನೆಯಂತಿದೆ. ಬಂಟ್ವಾಳ ವಿದ್ಯಾಗಿರಿ ಮಾರ್ಗದ ಬಿಆರ್ಎಂಪಿ ಶಾಲೆ ಬಳಿ ವಿದ್ಯಾರ್ಥಿಗಳು ಪ್ರತಿದಿನ ಬಸ್ಗಾಗಿ ಕಾಯುವ ಸ್ಥಳದಲ್ಲಿಯೂ ಬೃಹತ್ ಮರಗಳ ಕೊಂಬೆಗಳು ಆವರಿಸಿಕೊಂಡಿದ್ದು ಪೋಷಕರಲ್ಲಿ ಆತಂಕ ಹೆಚ್ಚಿಸಿದೆ. ನಿರಂತರ ಮಳೆಯಿಂದ ಮರಗಳ ಬೇರುಗಳು ಸಡಿಲವಾಗುವುದು, ಮಣ್ಣು ಕೊಚ್ಚಿ ಹೋಗುವುದು ಹಾಗೂ ಗಾಳಿಯ ಒತ್ತಡದಿಂದ ಮರಗಳು ಏಕಾಏಕಿ ಉರುಳುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಶಾಲಾ ಬಸ್ಗಳು, ಸಾರ್ವಜನಿಕ ಸಾರಿಗೆ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳು ಸಂಚರಿಸುವ ಮಾರ್ಗಗಳಲ್ಲಿ ಈ ಅಪಾಯ ಹೆಚ್ಚಾಗಿದೆ. ಸಾರ್ವಜನಿಕರ ಅಭಿಪ್ರಾಯದಂತೆ ದುರಂತ ಸಂಭವಿಸಿದ ನಂತರ ಮಾತ್ರ ಮರಗಳನ್ನು ತೆರವುಗೊಳಿಸುವ ಬದಲು ಮಳೆಗಾಲ ಆರಂಭಕ್ಕೂ ಮುನ್ನವೇ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಸ್ಥಳೀಯ ಸಂಸ್ಥೆಗಳು ಹಾಗೂ ಮೆಸ್ಕಾಂ ಜಂಟಿಯಾಗಿ ರಸ್ತೆ ಬದಿಯ ಮರಗಳ ಸಮಗ್ರ ಸಮೀಕ್ಷೆ ನಡೆಸಬೇಕು. ಅಪಾಯಕಾರಿಯಾಗಿರುವ ಮರಗಳು ಮತ್ತು ಒಣಕೊಂಬೆಗಳನ್ನು ಗುರುತಿಸಿ ವೈಜ್ಞಾನಿಕ ರೀತಿಯಲ್ಲಿ ತೆರವುಗೊಳಿಸುವುದು ಅತ್ಯಗತ್ಯವಾಗಿದೆ. Kayong mobile logo.